ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯರೇ, ನಾವೆಲ್ಲ ಕಠಿಣ ಪರಿಸ್ಥಿತಿಯನ್ನು ಎದುರಿಸುತ್ತಾ ಇದ್ದೀವಿ. ಈ ಕಠಿಣ ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವು ವಿಶ್ವಾಸ ಗುಂದುವುದು ಬೇಡ. ನಮ್ಮ ವಿಶ್ವಾಸ ಕುಂದಿ ಹೋಗದಿರಲಿ. ಯೇಸು ನಾಮದಲ್ಲಿ ವಿಶ್ವಾಸವಿಟ್ಟು ನಾವು ಜೀವಿಸುವಾಗ ಯೇಸು ನಮ್ಮ ರಕ್ಷಕರಾಗಿದ್ದಾರೆ, ಶಾಶ್ವತ ಜೀವವಾಗಿದ್ದಾರೆ. ಯೇಸು ನುಡಿದಿದ್ದಾರೆ. ಯೋಹಾನನ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 33, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳುಂಟು, ಆದರೆ ನಾನು ಅವುಗಳನ್ನು ಜಯಿಸಿದ್ದೇನೆ. ಹೌದು, ಜಯ ಕೊಡುವ ದೇವರು ಯೇಸು ಇರುವಾಗ ನಮಗೆ ಯಾವುದೇ ಭಯವಿಲ್ಲ. ಯೇಸುವಿನ ವಾಕ್ಯಗಳನ್ನು ಧ್ಯಾನಿಸೋಣ. ದೇವರ ಪವಿತ್ರ ಆತ್ಮರ ಕೊಡುಗೆಯಾದ ದೇವರ ವಾಕ್ಯ ನಮಗೆ ಖಡ್ಗವಾಗಿದೆ. ಯೇಸು ಸೈತಾನನನ್ನು ಸೋಲಿಸಿದಂತೆ ದೇವರ ವಾಕ್ಯ ಪ್ರತಿನಿತ್ಯ ಓದುತ್ತಾ, ಸಾಧ್ಯವಾದರೆ ಈ ದಿನಗಳಲ್ಲಿ ಒಂದು 5 ಚಾಪ್ಟರ್ ಪ್ರತಿದಿನ ಓದಿ ಹಾಗೂ ದೇವರ ವಾಕ್ಯದಲ್ಲಿ ಅಭಿಷೇಕಿಸಿರಿ. ಸುಜ್ಞಾನ ಗ್ರಂಥ 16:12, ಅವರು ಗುಣ ಹೊಂದಿದ್ದು ಗಿಡ ಮೂಲಿಕೆಗಳಿಂದಲ್ಲ, ಮೆತ್ತಗೆ ಮಾಡುವಂಥ ಮುಲಾಮಿನಿಂದಲ್ಲ, ಅದಾಯಿತು ಸರ್ವೇಶ್ವರ ನಿನ್ನ ವಾಕ್ಯದಿಂದ. ಕೀರ್ತನೆ 107:19-20, ಅವರ ಕಷ್ಟ ಸಂಕಟದಲ್ಲಿ ಮೊರೆ ಇಟ್ಟರು, ದೇವರು ತಮ್ಮ ವಾಣಿಯನ್ನು ಕಳಿಸಿ ಅವರನ್ನು ಬಿಡುಗಡೆ ಇತ್ತರು. ಯೇಸು ನಾಮದಲ್ಲಿ ಎಲ್ಲ ರೋಗ ರುಜಿನಗಳು, ಬಾಧೆಗಳು, ಪೀಡೆ ಪಿಚಾಚಿ ಶಕ್ತಿಗಳು ನಿಷ್ಕ್ರಿಯವಾಗಲಿ. ಕೋವಿಡ್-19, ಬ್ಲ್ಯಾಕ್ ಫಂಗಸ್ ವೈರಸ್ ಎಲ್ಲ ನಿಷ್ಕ್ರಿಯವಾಗಲಿ. ವೆಂಟಿಲೇಟರ್, ಕ್ವಾರಂಟೈನ್ ಆಗಿರುವವರು, ಆಸ್ಪತ್ರೆಯಲ್ಲಿರುವವರು, ನಿಮ್ಮ ಕುಟುಂಬಗಳು ಧೈರ್ಯದಿಂದ ತುಂಬಲಿ, ಆರೋಗ್ಯದಿಂದ ತುಂಬಲಿ. ಯೇಸು ನಾಮದಲ್ಲಿ ಎಲ್ಲ ಅಂಧಕಾರ ಶಕ್ತಿ, ಬಂಧನ, ರೋಗ ರುಜಿನ ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಜಯವಾಗಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ಆಮೇನ್.